ಕಾಂಗ್ರೆಸ್ಸಿನ ನಮ್ಮ ಚುನಾಯಿತ ಸದಸ್ಯರು ಕೂಡ ಕಿಶೋರ್ ಕುಮಾರ್ ಬೊಟ್ಟಿಯಾಡಿಗೆ ಮತ ಹಾಕುವಂಥ ಕೆಲವು ಬೂತುಗಳನ್ನು ನೋಡಿದ್ದೇನೆ. ನಾವು ಹೇಳ್ತೇವೆ ನಮಗೆ ಹೆಚ್ಚಿನ ಮತ ಬರ್ತದೆ, ಬಿಜೆಪಿ ಅವರು ಹೇಳ್ತೇವೆ ನಮಗೆ ಹೆಚ್ಚಿನ ಮತ ಬರ್ತದೆ. ನಮ್ಮ ಹೋರಾಟ ಏನಂದ್ರೆ ನಮ್ಮ ಮತವನ್ನು ನಾವು ಉಳಿಸಿಕೊಳ್ಳುವಂತ ಒಂದು ಪ್ರಯತ್ನ. ಈ ಸರ್ಕಾರದಿಂದ ಪಂಚಾಯತನ್ನು ಅಭಿವೃದ್ಧಿ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಸರ್ಕಾರದ ಒಂದು 5 ಗ್ಯಾರಂಟಿಗಳ ಯೋಜನೆಯಿಂದ ಕೆಲವು ಪಂಚಾಯತ್ ಸದಸ್ಯರು ಕೂಡ ನಮ್ಮ ಕಡೆ ವಾಲಿರಬಹುದು ಎನ್ನುವಂತ ಒಂದು ಭರವಸೆ ನಮಗೆ. ಒಂದು 3 ದಿವಸ ಇರೋದು, ಅದರಲ್ಲಿ ರಿಸಲ್ಟ್ ಹೇಗೆ ಬರ್ತದೆ ಅಂತ ಗೊತ್ತಾಗ್ತದೆ. ಇವತ್ತು ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಗೆ ಸಂಬಂಧಪಟ್ಟ ಹಾಗೆ ಸ್ಥಳೀಯಾಡಳಿತ ಸಂಸ್ಥೆಗಳ ಈ ಒಂದು ಚುನಾವಣೆ 100ಕ್ಕೆ 100 ಪುತ್ತೂರಲ್ಲಿ ನಮ್ಮ ಭಾರತೀಯ ಜನತಾ ಪಾರ್ಟಿಯ ಪಂಚಾಯತ್ ಮತ್ತು ನಗರಸಭೆ ಮತ್ತು ಪಟ್ಟಣ ಪಂಚಾಯತ್ ಸದಸ್ಯರು ಮತ ಹಾಕುವ ಮುಖಾಂತರ ನಮ್ಮ ಅಭ್ಯರ್ಥಿ ಪುತ್ತೂರಿನವರಂಥ ಕಿಶೋರ್ ಕುಮಾರ್ ಬೊಟ್ಟಿಯಾಡಿ ಅವರನ್ನು 100ಕ್ಕೆ 100 ಗೆಲ್ಲಿಸುವ ಜೊತೆಯಲ್ಲಿ ಇವತ್ತು ಕಾಂಗ್ರೆಸ್ಸಿನ ನಮ್ಮ ಚುನಾಯಿತ ಸದಸ್ಯರು ಕೂಡ ಕಿಶೋರ್ ಕುಮಾರ್ ಬೊಟ್ಟಿಯಾಡಿಗೆ ಮತ ಹಾಕುವಂಥ ಕೆಲವು ಬೂತುಗಳನ್ನು ನೋಡಿದ್ದೇನೆ. ಕಾರಣ ಅಂದರೆ ಇವತ್ತು ಕಾಂಗ್ರೆಸ್ಸಿನವರು ಎಲ್ಲಿ ತನಕ ಹತಾಶರಾಗಿದ್ದಾರೆ ಅಂದರೆ ಅವರು ಬೂತ್ ಏಜೆಂಟನ್ನೇ ನೇಮಕ ಮಾಡಲಿಲ್ಲ. ಯಾವುದೇ ಬೂತಲ್ಲಿ ಅವರ ಆ ಬೂತ್ ಏಜೆಂಟನ್ನು ಕೂತುಕೊಳಿಸಲಿಲ್ಲ. ಇದರ ಮುಂದಿನ ಫಲಿತಾಂಶ ಏನು ಅಂದರೆ ಕಾಂಗ್ರೆಸ್ ಕೂಡ ಇವತ್ತು ಒಂದಷ್ಟು BJPಯ ಅಭ್ಯರ್ಥಿ ಪುತ್ತೂರಿನವರೇ ಆದಂಥ ಕಿಶೋರ್ ಕುಮಾರ್ ಬೊಟ್ಟಿಯಾಡಿ ಅವರಿಗೆ ಬೆಂಬಲ ಕೊಡ್ತದೆ. ಒಟ್ಟು ನಮ್ಮ ನಿರೀಕ್ಷೆಗಿಂತ ಜಾಸ್ತಿ ಈ ಸಲ ಮತವನ್ನು ಅವರು ಪಡೀತಾರೆ. ಶ್ರೀನಿವಾಸ್ ಪೂಜಾರಿ ಅವರು ಏನು 1593 ಮತವನ್ನು ಪಡೆದಿದ್ದಾರೋ ಅದಕ್ಕಿಂತ ಹೆಚ್ಚಾಗಿ ಇವತ್ತು ಕಿಶೋರ್ ಕುಮಾರ್ ಬೊಟ್ಟಿಯಾಡಿ ಅವರು ಮತ ಪಡೆಯುವ ಮುಖಾಂತರ ದಕ್ಷಿಣ ಕನ್ನಡ ಉಡುಪಿಯ ನಮ್ಮೆಲ್ಲರ ಪಂಚಾಯತ್ ಸದಸ್ಯರ, ನಗರಸಭೆ, ಪುರಸಭೆ, ಪಟ್ಟಣ ಪಂಚಾಯತ್ ಸದಸ್ಯರ ಧ್ವನಿಯಾಗಿ ಮುಂದಿನ ದಿನಗಳಲ್ಲಿ ಪಂಚಾಯತ್ ರಾಜ್ ವ್ಯವಸ್ಥೆಗೆ ಬಲವನ್ನು ತುಂಬುವ ಜೊತೆಯಲ್ಲಿ ಅಭಿವೃದ್ಧಿಗೂ ತಮ್ಮ ಕೊಡುಗೆಯನ್ನು ಕೊಡಲಿಕ್ಕಿದ್ದಾರೆ. ಒಟ್ಟು ಈ ದೇಶದ ಪ್ರಧಾನಿಯವರು ಇವತ್ತು ಪಂಚಾಯತನ್ನು ಬಲಪಡಿಸುವಂಥ ದೃಷ್ಟಿಯಿಂದ ಇವತ್ತು ಉದ್ಯೋಗ ಖಾತ್ರಿ, ನರೇಗಾ, ಮಹಾತ್ಮ ಗಾಂಧಿ ಉದ್ಯೋಗ ಖಾತ್ರಿ ಯೋಜನೆ ಇರ್ಬೋದು, ಜಲಸಿರಿ ಇರ್ಬೋದು, ಅದೇ ರೀತಿಯಲ್ಲಿ ಇವತ್ತು ಸ್ವಚ್ಛತೆಯ ದೃಷ್ಟಿಯಿಂದ ಸ್ವಚ್ಛ ಗ್ರಾಮ ಆಗಬೇಕು ಅಂತೇಳಿ ಇವತ್ತು ಕಾರ್ಯಕ್ರಮವನ್ನು ಹಮ್ಮಿಕೊಂಡದ್ದಿರ್ಬೋದು, 15ನೇ ಹಣಕಾಸು ಆ ಒಂದು ಆಯೋಗದಲ್ಲಿ ಕೊಟ್ಟಂಥ ಅನುದಾನ ಇರ್ಬೋದು, ಕರ್ನಾಟಕ ಸರ್ಕಾರ ಯಡಿಯೂರಪ್ಪನವರು ಮತ್ತು ಬಸವರಾಜ ಬೊಮ್ಮಾಯಿಯವರು ಅವತ್ತು ಪಂಚಾಯತ್ ಸದಸ್ಯರಿಗೆ ಏನು ಅವರ ಆ ಗೌರವವನ್ನು ಹೆಚ್ಚಿಸಿ ಪ್ರತಿ ಪಂಚಾಯತನ್ನು ಅಮೃತ ಗ್ರಾಮವನ್ನಾಗಿ ಪರಿವರ್ತನೆ ಮಾಡುವಂಥ ಕೆಲಸ, ಇವತ್ತು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದ ಬಹುಗ್ರಾಮ ಕುಡಿಯುವ ನೀರಿನ ಯೋಜನೆ, ಹೀಗೆ 10 ಯೋಜನೆಗಳನ್ನು ಇವತ್ತು ಭಾರತೀಯ ಜನತಾ ಪಾರ್ಟಿ ನೇತೃತ್ವದ ಕೇಂದ್ರ ಸರ್ಕಾರ ಮತ್ತು ಹಿಂದಿನ BJP ಸರ್ಕಾರ ಕರ್ನಾಟಕದಲ್ಲಿ ಮಾಡಿ ಇವತ್ತು ಜನರ ಮತ್ತು ಪಂಚಾಯತ್ ಸದಸ್ಯರ ವಿಶ್ವಾಸವನ್ನು ಗಳಿಸುವ ಜೊತೆಯಲ್ಲಿ ಪಂಚಾಯಿತಿಗೆ ಇವತ್ತು ಒಂದಷ್ಟು ಆರ್ಥಿಕ ಚೈತನ್ಯವನ್ನು ತುಂಬುವ ಜೊತೆಯಲ್ಲಿ ಅಧಿಕಾರವನ್ನು ಕೊಡುವಂಥ ಕೆಲಸ ಮಾಡಿದೆ. ಅದನ್ನು ಖಂಡಿತ ಮುಂದಿನ ದಿನಗಳಲ್ಲಿ ಕಿಶೋರ್ ಕುಮಾರ್ ಬೊಟ್ಟಿಯಾಡಿ ಅವರು ಮಾಡಲಿಕ್ಕಿದ್ದಾರೆ ಅಂತ ಹೇಳುವಂಥ ಒಂದು ಭರವಸೆಯನ್ನು ಈ ಸಂದರ್ಭದಲ್ಲಿ ನೀಡಲಿಕ್ಕಿದ್ದೇನೆ. 100ಕ್ಕೆ 100 BJPಗೆ ಅಡ್ಡ ಮತದಾನ ಇಲ್ಲ. ಇವತ್ತು ನಮಗೆ ಹೆಚ್ಚುವರಿಯಾಗಿ ಮತ ಕಾಂಗ್ರೆಸ್ಸಿಂದ ಬರ್ತದೆ. ನನಗೆ ಒಂದು ಖುಷಿಯಾಗುವಂಥದ್ದು, ಪುತ್ತೂರಿನಲ್ಲಿ ಕಾಂಗ್ರೆಸ್ ಶಾಸಕರಿದ್ದಾರೆ. ಪುತ್ತೂರಿನ ಅಲ್ಲಿ ಕಾಂಗ್ರೆಸ್ ಶಾಸಕರಿರುವ ಜೊತೆಯಲ್ಲಿ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ. ಇದರ ಮಧ್ಯದಲ್ಲಿ ಕಾಂಗ್ರೆಸ್ ಪಂಚಾಯತ್ ಸದಸ್ಯರು BJPಗೆ ಓಟ್ ಹಾಕ್ತಾರೆ ಅಂತಂದರೆ ಕಾಂಗ್ರೆಸ್ ಸರ್ಕಾರದ ಬಗ್ಗೆ ಕೂಡ ಅವರಿಗೆ ಭ್ರಮನಿರಸನ ಆಗಿದೆ. ಈ ಸರ್ಕಾರದಿಂದ ಪಂಚಾಯತನ್ನು ಅಭಿವೃದ್ಧಿ ಮಾಡಲಿಕ್ಕೆ ಸಾಧ್ಯ ಇಲ್ಲ, BJPಯೇ ಪರಿಹಾರ ಅಂತೇಳಿ ಕಾಂಗ್ರೆಸ್ ಸದಸ್ಯರು ಕೂಡ ಇವತ್ತು ನಮ್ಮ ಜೊತೆ ಬರುವಂಥದ್ದನ್ನು ನಾವು ಕಾಣ್ತಾ ಇದ್ದೇವೆ. ವಿಧಾನ ಪರಿಷತ್ತಿನ ಉಪಚುನಾವಣೆ ಇವತ್ತು ಇಲ್ಲಿ ಸುಮಾರು 28 ಜನ ಮತ ಚಲಾವಣೆ ಮಾಡಲಿಕ್ಕೆ ಇದ್ದರು. ಎಲ್ಲರೂ ಬಂದು ಚಲಾವಣೆ ಮಾಡಿ ಆಗಿದೆ 31 ಜನ. ನೋಡಿ, ಈ ಹಿಂದೆ ಇದು ಉಪ ವಿಧಾನ ಪರಿಷತ್ನ ಬೈ ಇಲೆಕ್ಷನ್. ಕೋಟ ಶ್ರೀನಿವಾಸ್ ಪೂಜಾರಿ ಅವರು ತೆರವುಗೊಳಿಸಿದವರು MP ಆಗಿ ಹೋಗಿದ್ದಾರೆ. ತೆರವುಗೊಳಿಸಿದ ಸ್ಥಾನಕ್ಕೆ ಬೈ ಇಲೆಕ್ಷನ್ ಆಗಿದೆ. ಈ ಹಿಂದೆ ಒಂದು ಕಾಂಗ್ರೆಸ್ ಬಂದಿತ್ತು, ಒಂದು BJP ಬಂದಿತ್ತು. ಸಹಜ, BJP ಅವರಿಗೆ ಸುಮಾರು 3700 ಮೆಂಬರ್ಸ್ಗಳಿದ್ದಾರೆ. ಕಾಂಗ್ರೆಸ್ನಲ್ಲಿ 1800 1900 ಜನ ಮೆಂಬರ್ಗಳಿದ್ದಾರೆ. ಸಂಖ್ಯಾಬಲದ ಪ್ರಕಾರ ಅವರಿಗೆ ಹೆಚ್ಚಿನ ಮತ ಸಿಗುವಂಥದ್ದಾಗಿದೆ. ಅದು ಹಿಂದೆ ಕೂಡ ಆಗಿರುವಂಥದ್ದು. ಅದು ಚುನಾವಣೆ ಅಂತ ಹೇಳುವಾಗ ಅದು ಪ್ರಯತ್ನ ಮಾಡೋದು ಸಹಜ. ಯಾರಿಗೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಕಾಂಗ್ರೆಸ್ ಪಕ್ಷ ಕೂಡ ಈಗ ಆಡಳಿತ ಪಕ್ಷದಲ್ಲಿದೆ. ನಮ್ಮ ಗ್ಯಾರಂಟಿಗಳು ಎಲ್ಲ ಒಳ್ಳೆ ಕೆಲಸ ಮಾಡ್ತಾ ಇದೆ. ಜನರುಗಳು ಒಪ್ಪಿಕೊಂಡಿದ್ದಾರೆ. ಪಂಚಾಯತ್ ಸದಸ್ಯರುಗಳು ಕೂಡ ತುಂಬ ಜನ ನನಗೆ ಕರೆ ಮಾಡಿ ನಾವು ಕಾಂಗ್ರೆಸ್ ಪರವಾಗಿದೆ, ನಮಗೆ 2000 ರೂಪಾಯಿ ಬರುವಂಥದ್ದು, ಕರೆಂಟ್ ಫ್ರೀ ಕೊಟ್ಟಿರುವಂಥದ್ದು, ಆನಂತರ ಬಸ್ಸಲ್ಲಿ ಹೋಗುವಂಥದ್ದು, ತುಂಬ ಜನ ಮಹಿಳೆಯರು ನನಗೆ ಕರೆ ಮಾಡಿ
ನಾವು ಕೂಡ ಕಾಂಗ್ರೆಸ್ಸಿನ ಪರವಾಗಿ ಈ ಸಲ ಮತ ಚಲಾಯಿಸ್ತೇನೆ ಅಂತ ಹೇಳಿದ್ದಾರೆ. ಅದು ಚುನಾವಣೆ ನಡೀತದೆ. ನಮಗೆ ವಿಶ್ವಾಸ ಅಂತದಲ್ಲ, ಚುನಾವಣೆ ಜನ ಒಪ್ಪಿಕೊಂಡು ಮತ ಹಾಕಿದರೆ, ಯಾಕಂತ ಹೇಳಿದ್ರೆ ಇದು ಈ ಹಿಂದೆ ನಿರ್ಧಾರ ಆಗಿರುವಂಥದ್ದು. ಯಾವ ರೀತಿ ಜನ ಮತ ಹಾಕ್ತಾರೆ ಅಂತ ನೋಡಬೇಕು. ನೋಡಿ, ಈಗ ಪಂಚಾಯತು ಇನ್ನೂ ಚುನಾವಣೆಗೆ ಇರುವಂಥದ್ದು 1 ವರ್ಷ 3 ತಿಂಗಳು. ಈ ಸದಸ್ಯರು ಯಾರಿಗೂ ಬೇಕಾದರೆ ಅವ್ರಿಗೆ ಇಷ್ಟ ಬರುವವರಿಗೆ ಮತವನ್ನು ಹಾಕ್ಬೋದು. BJP ಅವರಿಗೆ ಈಗ ಅವರಿಗೆ ಹೆಚ್ಚಿನ ಮತ ಇರುವುದರಿಂದ, ಈ ಹಿಂದೆ ಕೂಡ ಅವ್ರಿಗೆ ಸೀಟ್ ಅವರಿಗೆ ಇರುವುದರಿಂದ ಅವರಿಗೆ ಅವಕಾಶಗಳು ಎಲ್ಲಿಗೆ ಇರ್ತದೆ. ಅದು ಚುನಾವಣೆಯಲ್ಲಿ ಹೇಗೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ನಾವು ಹೇಳ್ತೇವೆ ನಮಗೆ ಹೆಚ್ಚಿನ ಮತ ಬರ್ತದೆ, BJP ಅವರು ಹೇಳ್ತಾರೆ ನಮಗೆ ಹೆಚ್ಚಿನ ಮತ ಬರ್ತದೆ. ಒಟ್ಟಿನಲ್ಲಿ ಇನ್ನೂ 1-3 ದಿವಸ ಇರೋದು, ಅದರಲ್ಲಿ ರಿಸಲ್ಟ್ ಹೇಗೆ ಬರ್ತದೆ ಅಂತ ಗೊತ್ತಾಗ್ತದೆ. ವಿಧಾನ ಪರಿಷತ್ ಉಪಚುನಾವಣೆ ನಾವು ಸತತವಾಗಿ ಎಲ್ಲ ಗ್ರಾಮಕ್ಕೆ ಭೇಟಿ ಮಾಡಿ, ಎಲ್ಲ ಪಂಚಾಯತ್ ಸದಸ್ಯರನ್ನು ನಾವು ಭೇಟಿ ಮಾಡಿ ಮತವನ್ನು ಯಾಚಿಸಿದ್ದೇವೆ. ಅದೇ ರೀತಿ ನಮಗೆ ಬಹಳ ವಿಶ್ವಾಸ ಇದೆ, ನಮ್ಮಲ್ಲಿ ಇರುವಂಥ ಓಟು ಹೊರತು ಹೆಚ್ಚಿಗೆ ಓಟು ಕೂಡ ಬರುವ ಒಂದು ನಿರೀಕ್ಷೆ ಇದೆ. ಯಾಕಂದರೆ ಜನರು ಅಷ್ಟು ಒಂದು ಸಿದ್ದರಾಮಯ್ಯ ಸರ್ಕಾರವನ್ನು ಮತ್ತು ಪುತ್ತೂರಿನಲ್ಲಿ ನಮ್ಮ ಮಾನ್ಯ ಶಾಸಕರ ಒಂದು ಅಭಿವೃದ್ಧಿ ಕಾರ್ಯವನ್ನು ಮೆಚ್ಚಿಕೊಂಡಿದ್ದಾರೆ. ಅದರಿಂದ ಒಂದು ನಮಗೆ ಭರವಸೆ ಇದೆ, ನಮಗನ್ನು ಮೆಚ್ಚಿಕೊಂಡಿದ್ದಾರೆ, ಹೆಚ್ಚಿಗೆ ಮತ ಕೂಡ ಬರಲಿಕ್ಕೆ ಸಾಧ್ಯತೆ ಇದೆ ಎನ್ನುವಂಥ ನಾವು ವಿಶ್ವಾಸವನ್ನು ವ್ಯಕ್ತಪಡಿಸ್ತೇವೆ. ಗೆಲುವಿನ ನಿರೀಕ್ಷೆಗೆ ನಾವು ಅದನ್ನು ಇದು ಮಾಡೋದಿಲ್ಲ. ಆದರೆ ನಮ್ಮ ಹೋರಾಟ ಏನಂದರೆ ನಮ್ಮ ಮತವನ್ನು ನಾವು ಉಳಿಸಿಕೊಳ್ಳುವಂಥ ಒಂದು ಪ್ರಯತ್ನ. ಅದರಿಂದ ಅದನ್ನು ನಾವು ಉಳಿಸಿಕೊಳ್ತೇವೆ. ಆದರೂ ನಮಗೆ ಒಂದು ಭರವಸೆ ಇದೆ, ನಮ್ಮ ಒಂದು ಪುತ್ತೂರಿನ ಅಭಿವೃದ್ಧಿ, ಶಾಸಕರ ಅಭಿವೃದ್ಧಿ ಮತ್ತು ಸರ್ಕಾರದ ಒಂದು 5 ಗ್ಯಾರಂಟಿಗಳ ಯೋಜನೆಯಿಂದ ಕೆಲವು ಪಂಚಾಯತ್ ಸದಸ್ಯರು ಕೂಡ ನಮ್ಮ ಕಡೆ ವಾಲಿರ್ಬೋದು ಎನ್ನುವಂಥ ಒಂದು ಭರವಸೆ ನಮಗಿದೆ. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ. ನನ್ನ ಆಯ್ಕೆ ಆಶೀರ್ವಾದ. 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 ಜನಸಾಮಾನ್ಯರ ನಂಬಿಕೆಯ ಪ್ರತಿಬಿಂಬ. ಉಳಿತಾಯ ಯೋಜನೆಯೊಂದಿಗೆ ಅದೃಷ್ಟದ ಭರವಸೆ. ಹಿಂದೆ ನಿಮ್ಮ ಹೆಸರನ್ನ ನೋಂದಾಯಿಸಿಕೊಳ್ಳಿ.